ಮಂಗಳೂರಿನ ಬೇಸೆಂಟ್ ಮಹಿಳಾ ಕಾಲೇಜಿನ ಬೆನಕ ನಾಟಕ ತಂಡ ಹಾಗೂ ಜನಪದ ಸಹಯೋಗದಲ್ಲಿ ವೀರಮಾತೆ ಚಾರಿತ್ರಿಕ ನಾಟಕ ಪ್ರದರ್ಶನಗೊಂಡಿತು. ನಗರದ ಬೆಸೆಂಟ್ ಮಹಿಳಾ ಕಾಲೇಜಿನ ಸಭಾಂಗಣದಲ್ಲಿ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರರವರ ಗುರುವಂದನೆಯ ಪ್ರಯುಕ್ತ ಪ್ರಸ್ತುತಪಡಿಸುವ ವೀರಮಾತೆ ನಾಟಕದ ಸಭಾ ಕಾರ್ಯಕ್ರಮ ನಡೆಯಿತು. ಇನ್ನು ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಲಕುಮಿ ತಂಡದ ಕಿಶೋರ್ ಡಿ ಶೆಟ್ಟಿ ಭಾಗವಹಿಸಿ ಮಾತನಾಡಿದ್ರು. ನನಗೆ ನವ್ಯ ನಾಟಕದಲ್ಲಿ ಆಸಕ್ತಿ ಇದೆ, ಈಗಾಗಲೇ ಹಲವು ನಾಟಕಗಳನ್ನ ಮಾಡಿದ್ದೇನೆ ಎಂದು ಹೇಳಿದ್ರು. ನನ್ನ ನಾಟಕವನ್ನು ಶುರು ಮಾಡುವಾಗ ನನ್ನ ಅಭಿವ್ಯಕ್ತದ ಮುಖಾಂತರ ನವ್ಯ ನಾಟಕದ ಮುಖಾಂತರ ನಾಟಕವನ್ನು ಶುರು ಮಾಡಿ ಮತ್ತೆ ನಾನು ಪೌರಾಣಿಕ ಸಾಮಾಜಿಕ ನಾಟಕಕ್ಕೆ ಬಂದಿದ್ದೇನೆ. ಹಾಗೆ ನನಗೂ ನವ್ಯ ನಾಟಕಕ್ಕೂ ತುಂಬ ಅಂದರೆ ಭಾರಿ ತುಂಬ ಹತ್ತಿರದ ನಂಟು. ಏನಿರಲಿ ಬೆಳಗದವರು ಈ ಒಂದು ನಾಟಕವನ್ನು ಈ ಒಂದು ವೇದಿಕೆಯಲ್ಲಿ ಈಗ ಮೂಡಿಸಲಿಕ್ಕಿದ್ದಾರೆ. ಕೃಷ್ಣಪ್ಪ ಪಂಡಿಲ್ ಅವರು ಮಾಡ್ತಾ ಇದ್ದಾರೆ ಅವರ ಒಂದು ಮುತುವರ್ಜಿಯಲ್ಲಿ. ಇದರ ಹಿಂದೆ ಮೀನಾಕ್ಷಿ ಮೇಡಮ್ ಅವರು ಕೈವಾಡ ಇದೆ. ನಿಜವಾಗಿ ಅವರು ತುಂಬ ಅಂದರೆ ಈ ಒಂದು ನಾಟಕ ಈ ಬೆನಕ ಸಂಸ್ಥೆ ಬೆಳಿಬೇಕಾದ್ರೆ ಅವರ ಪಾತ್ರ ತುಂಬ ಇದೆ ಅಂತ ನನಗೆ ಅವರನ್ನು ಹತ್ತಿರದಿಂದ ನೋಡಿ ನನಗೆ ಗೊತ್ತು. ಹಿರಿಯ ರಂಗಕರ್ಮಿ ಚಂದ್ರಹಾಸ್ ಸುಳ್ಳಾಲ್ ಮಾತನಾಡಿ, ರಂಗಭೂಮಿ ನಾಟಕದಲ್ಲೂ ಕಾಲೇಜಿನ ವಿದ್ಯಾರ್ಥಿಗಳು ಆಸಕ್ತಿ ನೀಡುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದ್ರು. ಕಾಲೇಜುಗಳಲ್ಲಿ ಇತ್ತೀಚೆಗೆ ತುಂಬ ಚೆನ್ನಾಗಿ ಗರಿಗೆಡ್ತಾ ಇರೋದಂತೂ ತುಂಬ ಸಂತೋಷದಲ್ಲಿ. ಬೆಸೆಂಟ್ನಲ್ಲಿ ಬೇನಾಕ ಅಲ್ಯೂಷಸ್ ಕಾಲೇಜಲ್ಲಿ ನಡೆಯುವಂತಹ ರಂಗ ಚಟುವಟಿಕೆಗಳು, ಆಮೇಲೆ ಪದ್ವಾ ಕಾಲೇಜಲ್ಲಿ ಸೇಂಟ್ ಆಗ್ನೆಸ್ ಕಾಲೇಜಿಗೆ ಮಂಗಳೂರಿನ ಎಲ್ಲ ಮುಖ್ಯ ಕಾಲೇಜುಗಳಲ್ಲಿ ರಂಗಭೂಮಿ ತುಂಬ ಚೆನ್ನಾಗಿ ಬೆಳೀತಾ ಇದೆ. ಒಂದು ಕಡೆಯಿಂದ ಯಾವ ಪ್ರಾಯೋಗಿಕ ರಂಗಭೂಮಿ ಬಡವಾಗ್ತಾ ಇದೆಯೋ, ಇನ್ನೊಂದು ಕಡೆ ವಿದ್ಯಾರ್ಥಿಗಳು, ಪೋಷಕರು, ಹಾಗೆಯೇ ನಾಟಕದ ನೀನಾಸಂತಹ ಅನೇಕ ನಮ್ಮ ಗೆಳೆಯರು ಈ ರಂಗಭೂಮಿಯನ್ನು ಮಂಗಳೂರಿನಲ್ಲಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಯಶಸ್ವಿ ಆಗ್ತಾ ಇದ್ದಾರೆ. ಈ ವೇಳೆ ಬೆಸೆಂಟ್ ಮಹಿಳಾ ಕಾಲೇಜಿನ ಸಂಚಾಲಕ ಕೆ ದೇವಾನಂದ್ ಪೈ, ಜನಪದ ನಿರ್ದೇಶಕ ದೇವಿ ಪ್ರಕಾಶ್ ವರ್ವಾ, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಸತೀಶ್ ಕುಮಾರ್ ಶೆಟ್ಟಿ, ಬೆನಕ ತಂಡದ ನಿರ್ದೇಶಕ ರವಿರಾಜ್ ಸೇರಿದಂತೆ ಇನ್ನಿತರು ಉಪಸ್ಥಿತರಿದ್ದರು. ಇದೇ ವೇಳೆ ವಿದ್ಯಾರ್ಥಿಗಳಿಂದ ವೀರಮಾತೆ ನಾಟಕ ಪ್ರದರ್ಶನಗೊಂಡಿತು. ನಾಗೇಶ್ ಕಾಬೂರು, ವಿ4 ನ್ಯೂಸ್ 24/7 ಮಂಗಳೂರು.